ಬಿಸಿ ರೋಡಿನ ಪುರಸಭಾ ಅಧೀನದ ವಾಣಿಜ್ಯ ಸಂಕೀರ್ಣದಲ್ಲಿ ಇರುವ ಬೂಡ ಕಚೇರಿಯ ಬಾಗಿಲಿನಲ್ಲಿ ಕಸದ ರಾಶಿ ಬಿದ್ದಿರುವುದು ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಗಿದೆ. ಬೂಡ ಕಚೇರಿಯ ಬಳಿ ಇರುವ ಸೆಲೂನ್ ಒಂದರ ತ್ಯಾಜ್ಯ ವಸ್ತುಗಳನ್ನು ಬೂಡ ಕಚೇರಿಗೆ ಬರುವ ದಾರಿಯಲ್ಲಿ ಹಾಕಲಾಗಿದೆ. ಈ ಬಗ್ಗೆ ಅಧ್ಯಕ್ಷರಾಗಲಿ ಅಧಿಕಾರಿಯಾಗಲಿ ಧ್ವನಿ ಎತ್ತಿಲ್ಲವೆಂಬುದು ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಟ್ಟಡದ ಕೆಳಭಾಗದಲ್ಲಿ ಕ್ಯಾಂಟೀನ್ ಕೂಡ ಇದ್ದು ತಲೆ ಕೂದಲಿನ ರಾಶಿ ಮತ್ತು ಚೆಲ್ಲಾಪಿಲ್ಲಿಯಾದ ದೃಶ್ಯ ಕಂಡುಬಂದಿದೆ. ಇನ್ನು ಈ ಕೂದಲು ಗಾಳಿಯಲ್ಲಿ ಆಹಾರವನ್ನ ಸೇರಬಹುದೆಂಬ ಆತಂಕವನ್ನ ಕೂಡ ಜನರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಅಂಗಡಿ ಮಾಲಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. बोर्ड